ಮದುವೆ ಹೊರತುಪಡಿಸಿ ಯಾವುದೇ ಕಾರ್ಯಕ್ರಮ ನಡೆಸದಂತೆ ಜಿಲ್ಲಾಡಳಿತದ ಸ್ಪಷ್ಟ ಆದೇಶ. ಅದೇ ನೂರಾರು ಮಂದಿ ಸೇರಿ ಕಾನೂನು ಬಾಹಿರವಾಗಿ ನಡೆಸುವ ಮೆಹಂದಿ ಕಾರ್ಯಕ್ರಮಕ್ಕೆ ಸ್ವತಃ ಶಾಸಕರೇ ಭಾಗವಹಿಸುತ್ತಾರೆ ಎಂದಾದರೆ ಈ ಕಾನೂನು ಕಟ್ಟಲೆ ಯಾರಿಗೆ? ಬಡಪಾಯಿಗಳಿಗೆ ಮಾತ್ರ ಅನ್ವಯವಾಗುವುದೇ? ಲಸಿಕೆ ಬರುವುದು ವಿಳಂಬವಾಗುತ್ತೆ, ಕಷಾಯ ಕುಡಿಯಿರಿ ಎಂಬ ಬೇಜವಾಬ್ದಾರಿ ಹೇಳಿಕೆ ಓರ್ವ ಶಾಸಕ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆ ನೀಡುತ್ತಾರೆ ಎಂದಾದರೆ ಅಂತವರಿಂದ ನಾವು ಏನು ನಿರೀಕ್ಷೆ ಮಾಡಬಹುದು ಎಂಬುದಾಗಿ ಹಾಲಿ ಶಾಸಕ ಲಾಲಾಜಿ ಮೆಂಡನ್ ಅವರ ವಿರುದ್ಧ ಮಾಜಿ ಶಾಸಕ ಸೊರಕೆ ಅವರು ಟೀಕಿಸಿದ್ದಾರೆ. ಅವರು ಪಡುಬಿದ್ರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ತೌಕ್ತೆ ಚಂಡಮಾರುತದ ಸಂದರ್ಭ ಸಮುದ್ರದಲ್ಲಿ ಟಗ್ಗಳ ಅವಘಡ ಸಂಭವಿಸಿದ ಸಂದರ್ಭ ನಾನು ಕೂಡ ಸಮುದ್ರ ತೀರಕ್ಕೆ ಭೇಟಿ ಮಾಡಿ ಸ್ಥಳದಲ್ಲಿದ್ದ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿದ್ದೇನೆ. ಹಾಲಿ ಶಾಸಕನಾಗಿರುವ ಲಾಲಾಜಿ ಮೆಂಡನ್ ಅವರು ಸರ್ಕಾರದ ಪ್ರತಿನಿಧಿಗಳು ಸಹಿತ ಅಧಿಕಾರಿಗಳಲ್ಲಿ ಮಾತುಕತೆ ನಡೆಸಿರಬಹುದು, ಅದು ಅವರ ಕರ್ತವ್ಯ. ಹಾಗಂತ ನನ್ನಿಂದಲೇ ಎಲ್ಲವೂ ಆಯಿತು ಎಂಬಂತೆ ಸಾಮಾಜಿಕ ಜಾಲತಾಣದಲ್ಲಿ ಹಾರ ತುರಾಯಿ ಹಾಕಿಸಿಕೊಂಡ ಭಾವಚಿತ್ರದೊಂದಿಗೆ ಏನೋ ಬರೆಸಿಕೊಂಡು ಅಗ್ಗದ ಪ್ರಚಾರ ಬಯಸುವುದು ಅದೆಷ್ಟು ಸರಿ. ಇದೀಗ ಟಗ್ ದುರಂತ ಸಂಭವಿಸಿ ತಿಂಗಳು ಸಮೀಪಿಸ್ತಾ ಬಂತು. ಆ ಟಗ್ ತೀರದಲ್ಲಿ ಉಳಿದುಕೊಂಡಿದ್ದರಿಂದ ಮೀನುಗಾರರು ಸಮಸ್ಯೆ ಅನುಭವಿಸುವಂತಾಗಿದ್ದು ಹೋರಾಟಕ್ಕೆ ಮುಂದಾಗಿದ್ದರೂ ಅದನ್ನು ಏಕೆ ತೆರವುಗೊಳಿಸಲು ಶಾಸಕರು ಮುಂದಾಗುತ್ತಿಲ್ಲ ಎಂಬುದಾಗಿ ಟೀಕಿಸಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಮೀನುಗಾರರೊಂದಿಗೆ ನಾನು ಕೂಡ ಹೋರಾಟಕ್ಕೆ ಇಳಿಯುವುದಾಗಿ ಎಚ್ಚರಿಸಿದ್ದಾರೆ. ಯಾರು ಫಂಕ್ಷನ್ ಮಾಡ್ತಾರೆ ಅವರು 1,000 ರೂಪಾಯಿ ಕಟ್ಟಲಿಕ್ಕೆ ತಯಾರಿದ್ದಾರೆ, ಇವತ್ತು ಫೈನ್ ಕಟ್ಟಲಿಕ್ಕೆ ತಯಾರಿದ್ದಾರೆ. ನಂತರ ಶಾಸಕರೇ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಶಾಸಕರು ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾರೆ, ನೀವು ಲಸಿಕೆ ಬರುವಾಗೆಲ್ಲ ತಡ ಆಗ್ತದೆ, ನೀವು ಕಷಾಯ ಕುಡಿಯಿರಿ ಅಂತೇಳಿ. ಇಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವಂಥ ಶಾಸಕರು ಅವರಿಗೆ ಎಷ್ಟು ಮಟ್ಟಿಗೆ ಕಮಿಟ್ಮೆಂಟ್ ಇರಬಹುದು? ಲಸಿಕೆ ಕೊಡುವಂತ ಕೆಲಸ ಕಾರ್ಯ ಆಗ್ತದೆ, ಆ ಪ್ರಕಾರ ಆಗಿರ್ಬೋದು. ಯಾರು ಫಸ್ಟ್ ರೌಂಡ್ಗೆ ಕೊಟ್ಟಿದ್ದಾರೆ ಅವರಿಗೆ ಎರಡನೇ ರೌಂಡ್ ಕೊಡಬೇಕು. 18 ವರ್ಷದಿಂದ 45 ವರ್ಷದವರಿಗೆ ಲಸಿಕೆ ಕೊಡುವಂತ ಕೆಲಸ ಕಾರ್ಯ ಇವಾಗ ಪ್ರಾರಂಭ ಆಗಿದೆ. ಅದಕ್ಕೆ ಲಸಿಕೆ ಒದಗಡೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಡಿಮಾಂಡ್ ಮಾಡಿದ್ದೇವೆ. ಇವತ್ತು ಆ ರೀತಿಯಲ್ಲಿ ಗಮನಕ್ಕೆ ಬಂದಿರೋದ್ರ ಬಗ್ಗೆ ಜಿಲ್ಲಾಧಿಕಾರಿಗೆ ತಿಳುವಳಿಕೆ ಕೊಟ್ಟಿದ್ದೇವೆ. ನಿನ್ನೆ ಮಂಗಳೂರು ಜಿಲ್ಲೆಯಲ್ಲಿ ಇವತ್ತು PSC ಎದುರುಗಡೆ ಪ್ರತಿಭಟನೆ ಆಗಿದೆ. ಒಂದು ವೇಳೆ ಇನ್ನೂ ಅದೇನೇ ಮುಂದುವರಿಸಿದ್ರೆ ಹೆಚ್ಚಿನ ಅಂಶ ನಾವು ಕೂಡ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರುಗಡೆ ನಾವು ಪ್ರತಿಭಟನೆ ಸಲ್ಲಿಕೆ ಮಾಡುವಂತ ಸನ್ನಿವೇಶ. ಎಲ್ಲರಿಗಿಂತ ಮೊದಲು ಭೇಟಿ ಕೊಟ್ಟಿರುವಂತದ್ದು ನಾವು ಅಲ್ಲಿಗೆ ಒಂದು ಬಾಡಿ ರಿಕವರ್ ಆಗುವಂತ ಸಮಯದಲ್ಲಿ ನಾವು ಸ್ಪಾಟ್ ನಲ್ಲಿದ್ದೇವೆ. ಆವಾಗ ನಂತರ ಅಲ್ಲಿ ಸರ್ಕಾರ ಹೆಲಿಕಾಪ್ಟರ್ ಮತ್ತೊಂದು ಕೋಸ್ಟಲ್ ಗಾರ್ಡ್ ಇದೆಲ್ಲ ಸರ್ಕಾರದ ಆಧೀನದಲ್ಲಿ ಇರುವಂತದ್ದು. ಸರ್ಕಾರದ ಆಧೀನದಲ್ಲಿ ಇರುವಂತದ್ದು ಜನಪ್ರತಿನಿಧಿಯವರು ಸರ್ಕಾರ ಮಾಡಬೇಕಾದಂತೆ ಜವಾಬ್ದಾರಿ. ಯಾವ ರೀತಿಯಲ್ಲಿ ಇವತ್ತು ಅದಕ್ಕೆ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಹಾರ ಹಾಕಿಸ್ಕೊಳ್ತಾರೆ, ಆವಾಗ ಇದನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ಅಂತೇಳಿ ಅವ್ರ ಹತ್ರ ಇಲ್ವಾ? ಮನಸ್ಥಿತಿ ಇಲ್ವಾ? ಮಾಡ್ಬೇಕಲ್ಲ, ಅವರ ಜವಾಬ್ದಾರಿ ಅಲ್ಲ, ಅವರ ಕರ್ತವ್ಯ ಅಲ್ಲ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.